ಪತ್ನಿಯೇ ಪತಿಯನ್ನು ಕೊಲೆಗೈದ ಘಟನೆ ಮರಣೆ ಗ್ರಾಮದ ಅಜಕಾರಿನ ದೆಪ್ಪುತ್ತೆಯಲ್ಲಿ ನಡೆದಿದೆ. ಘಟನೆಗೆ ಸಂಬಂಧಿಸಿದಂತೆ ಪತ್ನಿ ಮತ್ತು ಆಕೆಯ ಪ್ರಿಯಕರನನ್ನು ಪೊಲೀಸರು ವಶಕ್ಕೆ ಪಡೆದು ತೀವ್ರ ವಿಚಾರಣೆ ನಡೆಸಿದ್ದಾರೆ. ಬಾಲಕೃಷ್ಣ ಪೂಜಾರಿ ಕೊಲೆಯಾದವರು ಅವರ ಪತ್ನಿ ಪ್ರತಿಮಾ ಮತ್ತು ಆಕೆಯ ಪ್ರಿಯಕರ ದಿಲೀಪ್ ಹೆಗ್ಡೆ. ಕೊಲೆಗೈದ ಆರೋಪಿಗಳು ಪತಿ ಬಾಲಕೃಷ್ಣ ಪೂಜಾರಿಗೆ ಪತ್ನಿ ಪ್ರತಿಮಾ ರೋಸಿಯಂ ಎಂಬ ವಿಷ ಪದಾರ್ಥವನ್ನು ಆಹಾರದಲ್ಲಿ ಬೆರೆಸಿ 20 ದಿನಗಳಿಂದ ನೀಡುತ್ತಿದ್ದಳು. ಇದರಿಂದಾಗಿ ಬಾಲಕೃಷ್ಣ ಪೂಜಾರಿ ಕಾಮಾಲೆ ಸೇರಿದಂತೆ ಅನೇಕ ಅನಾರೋಗ್ಯಕ್ಕೀಡಾಗಿ 7 ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ನೀಡಲಾಗಿತ್ತು. ಕೊಲೆಗೈದ ಆರೋಪಿಗಳಾದ ಬಾಲಕೃಷ್ಣ ಅವರ ಪತ್ನಿ ಪ್ರತಿಮಾ ಹಾಗೂ ಆಕೆಯ ಪ್ರಿಯಕರ ದಿಲೀಪ್ ಹೆಗ್ಡೆಯನ್ನು ವಶಕ್ಕೆ ಪಡೆದಿದ್ದಾರೆ. ಅಜೇಕಾರಿನ ಪ್ರತಿಮಾ ಮತ್ತು ಹಿರ್ಗಾನ ಗ್ರಾಮದ ದಿಲೀಪ್ ನಡುವೆ ಅನೈತಿಕ ಸಂಬಂಧವಿತ್ತು. ಈ ವಿಚಾರ ಬಾಲಕೃಷ್ಣ ಅವರಿಗೂ ತಿಳಿದಿತ್ತು ಎನ್ನಲಾಗುತ್ತಿದೆ. ತಮ್ಮ ಅನೈತಿಕ ಚಟುವಟಿಕೆಗೆ ಗಂಡ ಅಡ್ಡಿಪಡಿಸಲಿದ್ದಾನೆ ಎಂದು ಇಬ್ಬರು ಸೇರಿ ಬಾಲಕೃಷ್ಣ ಅವರ ಬಾಳನ್ನು ಮುಗಿಸಿಬಿಟ್ಟಿದ್ದಾರೆ. ಅನಾರೋಗ್ಯದಿಂದ ತೀರೋಗಿದ್ದಾರೆ ಎಂದು ಅವರ ತಂದೆಯಾದ ಸಂಜೀವ್ ಅವರು ಬಂದು ಒಂದು ದೂರು ಕೊಟ್ಟಿದ್ದಾರೆ. ಇದರ ಸಲುವಾಗಿ ಅಜೇಕರ್ ಪೊಲೀಸ್ ಸ್ಟೇಷನ್ನಲ್ಲಿ UDR ನಂಬರ್ 13/24ನಲ್ಲಿ ಒಂದು ಪ್ರಕರಣ UDR ಪ್ರಕರಣ ದಾಖಲಾಗಿದೆ. ಈ ತನಿಖೆಯನ್ನು ಮುಂದುವರಿಸಿ ಡೀಟೇಲ್ ಎನ್ಕ್ವೈರಿ ಮಾಡಿದಾಗ ಅಲ್ಲಿ ಅವರದ್ದು ಬಾಲಕೃಷ್ಣ ಮೃತಪಟ್ಟ ಬಾಲಕೃಷ್ಣ ಅವರದ್ದು ಹೆಂಡತಿಯಾದ ಪ್ರತಿಮಾ ಮತ್ತು ಪ್ರತಿಮಾಗೆ ಸ್ನೇಹಿತರಾದ ದಿಲೀಪ್ ಹೆಗ್ಡೆ ಇವರೆಬ್ಬರೂ ಸೇರಿ ಬಾಲಕೃಷ್ಣನನ್ನು ಕೊಲೆ ಮಾಡಿರೋದು ತನಿಖೆಯಿಂದ ಕಂಡು ಬಂದಿದೆ. ಪ್ರತಿಮಾ ಮತ್ತು ದಿಲೀಪ್ ಹೆಗ್ಡೆಗೆ ಮೊದಲೇ ಒಂದು ಪರಿಚಯ ಇದ್ದು ಅವರಿಬ್ಬರೂ ಸೇರಿ ಬಾಲಕೃಷ್ಣ ಇದ್ದರೆ ನಮಗೆ ತೊಂದರೆ ಆಗುತ್ತೆ ಎಂದು ಅಂದ್ಕೊಂಡು ಅವರನ್ನು ಕೊಲೆ ಮಾಡಲಿಕ್ಕೆ ಸಂಚು ರೂಪಿಸಿ ವಿಷ ಪದಾರ್ಥವನ್ನು ದಿಲೀಪ್ ಹೆಗ್ಡೆ ಬಂದು ಪ್ರತಿಮಾಗೆ ಕೊಟ್ಟು ಅದನ್ನು ಪ್ರತಿ ದಿವಸ ಅವರು ಬಾಲಕೃಷ್ಣ ಅವರು ಊಟ ಮಾಡುವಾಗ ಅದನ್ನು ಮಿಕ್ಸ್ ಮಾಡಿ ಪ್ರತಿಮಾ ಅವರು ಕೊಡ್ತಾ ಇದ್ದರು. ಅದನ್ನು ಊಟ ಮಾಡಿದಾಗ ಬಾಲಕೃಷ್ಣ ಅವರಿಗೆ ಹುಷಾರಿಲ್ಲದೆ ಹಲವಾರು ಕಡೆ ಹಾಸ್ಪಿಟಲ್ಗಳಲ್ಲಿ ತೋರಿಸಿ ಮತ್ತೆ ಅವರು ಅನಾರೋಗ್ಯದಿಂದ ಇದ್ದರು. 19ನೇ ತಾರೀಕು ಮತ್ತೆ ಹಾಸ್ಪಿಟಲಿಂದ ಮನೆಗೆ ಬಂದ ಮೇಲೆಗೆ ಈಗ ಅವರನ್ನು ಮರ್ಡರ್ ಮಾಡಿದರೆ ಯಾರಿಗೂ ಅನುಮಾನ ಬರಲ್ಲ ಎಂದು ಎಲ್ಲ ತೀರ್ಮಾನ ಮಾಡಿ ದಿಲೀಪ್ ಹೆಗ್ಡೆ ಅವರನ್ನು ಪ್ರತಿಮಾ ಕರೆಸಿ ಅಲ್ಲಿ ದಿಲೀಪ್ ಹೆಗ್ಡೆ ಬಾಲಕೃಷ್ಣ ಅವರಿಗೆ ಮುಖಕ್ಕೆ ಬಟ್ಟೆ ಹಾಕಿ ಸ್ಮಾದರ್ ಮಾಡಿ ಮರ್ಡರ್ ಮಾಡಿರುವುದು ತನಿಖೆಯಿಂದ ದೃಢಪಟ್ಟಿದೆ. ಇದರ ಸಲುವಾಗಿ ಜೀವನ పోతున్నదా ಜಾಗತ್ತೀನಿ ಅಂತ ಕಾರನ್ನು ದೇವರನ್ನು మీకు ఈయన బంగు వచ్చారు ಒಂಜಿ ಯಾರನ್ನ ಕೊನ್ನ ನಾವು ವ್ಯಾಪಾರ ಇತ್ತು ನಾವು ಮಿತ್ತೊಂದು ಆಯಿತು ನಾನು ಅರೆಗೂ ನ್ಯಾಯಕ್ಕೆ ಕೊಡೋದು ಮಿತ್ತು పోయినారేగు నీ సైలో ఓకే ಎಂಕ ಬೇಜಾರಿ ನೀ ಎಂತ ಪ್ರಾಮಿಸ್ ಅಂತ ಎನ್ನ ಮನಸ್ಪೂರ್ತಿ ಅಂತ ಎಂಕ ಬೇಜಾರಿ ಯೂಸ್ ಆಯ್ತಾರ ಅಣ್ಣ ನಾನು ಇದೇ ಮಟ್ಟ ಪೊರ್ಂಬಿಯಾನ ಆರೊಂದು ಹುಷಾರ ಬರ್ತಾ ಅಂದ್ರೆ ಹುಷಾರಾದ ಬೋದೆ ನನ್ನ ಕಾಲಿ ಉಂದಿತ್ತು ಮಾತ್ರ ಅದು ಗೊತ್ತಣ್ಣ ಕೈ ಕಾಲದ ಒಂದು ಮಸಾಲೆ ಇತ್ತು ಮಾತ್ರ ದಾಯಕೇರ್ನಿ ಕಪ್ಪಾಣತ್ತು ದಾಯ ಕೆರ್ಲಿದಾಗ ಹಿಂಗೆ ಪನ್ನು ಹೆಂಗೆ ಪನ್ನು ಎಲ್ಲ ಆತು ಒಂದೇ ಕ್ವಶನ್ ನಾನು ಇನ್ನಟ್ಟು 3 ಇಲ್ಲಡ್ತೀನಿ ನಾನು ಕೇಳ್ತೋಯ್ ಎಂಗ್ಳು ಅಡೇ ಜನ ತಿನ್ ಗೋಡ ಮದ್ದೆಡು ಗೋಡ ಏನೋ ಕೇಳ್ತೋತ ದೇವ್ರ ಲೆಕ್ಕ ತನ್ನ ಬಾಯಿರಂದು ಎತ್ತಾತ ಮರದಿ ಈಲ ಹೊತ್ತು ಬರ್ತದಣ್ಣ ఆయన ఈ ఫోన్ మొత్తం పని బర్రా కరెక్ట్ పని నిన్న పనిష్మెంట్ కಮ್ಮಿ ಅಲ್ಪದ ಈ ಕರೆಕ್ಟ್ ಪನ್ ಯಾ ಪೋಯ್ಬೇಕು ಅನ್ನೆತ್ತಿನ ನಿನ್ನ